ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ಆಶ್ರಯದಲ್ಲಿ ನಡೆಯುವ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 4ರ ಜರ್ಸಿ ಮತ್ತು ಟ್ರೋಫಿ ಬಿಡುಗಡೆ ಕಾರ್ಯಕ್ರಮ ನಗರದ ಫಾರಂ ಪಿಜ್ಜಾ ಮಾಲ್ನ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ವತಿಯಿಂದ ಪ್ರತಿ ವರ್ಷದಂತೆ ನಡೆಯುವ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 4ರ ಜರ್ಸಿ ಮತ್ತು ಟ್ರೋಫಿ ಬಿಡುಗಡೆ ಕಾರ್ಯಕ್ರಮವು ಫೋರಂ ಪಿಜ್ಜಾ ಮಾಲ್ನ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕೆಎಂಎಫ್ನ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದ ಜಯದೇವಪ್ಪ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಚಿತ್ರರಂಗದ ಎಲ್ಲ ಒತ್ತಡಗಳನ್ನು ಬದಿಗಿಟ್ಟು 5 ದಿನಗಳ ಕಾಲ ನೆಹರು ಮೈದಾನದಲ್ಲಿ ಕ್ರಿಕೆಟ್ ಆಡುವ ಮೂಲಕ ತಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡಲಿದ್ದಾರೆ. ಕನ್ನಡ ಮತ್ತು ತುಳು ಚಿತ್ರರಂಗ ಯಾವ ಕಾರ್ಯಕ್ರಮ ಮಾಡುವುದಾದರೂ ಕೆಎಂಎಫ್ ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದು ಹೇಳಿದರು. ಈ ಒಂದು ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡತಕ್ಕಂಥ ಒಂದು ಸದಾಶಯವನ್ನು ಈ ಒಂದು ಸಂಸ್ಥೆ ಹೊಂದಿದೆ ಅಂತಕ್ಕಂಥ ವಿಚಾರವನ್ನು MC ಮಾಡಬೇಕಾದ್ರೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ, ಅವರ ಸಂಸ್ಥೆಯ ಸದಾಶಯದೊಂದಿಗೆ ತಂತ್ರಜ್ಞರು ಮತ್ತು ಕಲಾವಿದರ ಒಂದು ಒಗ್ಗಟ್ಟು ಮುಂದುವರಿಯಲಿ, ಇದೇ ರೀತಿ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಬರಲಿ ಅಂತ ಆಶಿಸುತ್ತಾ, ನಂದಿನಿ ಸಂಸ್ಥೆ ಕನ್ನಡ ಚಿತ್ರರಂಗ ಮತ್ತು ತುಳುನಾಡಿನ ಚಿತ್ರರಂಗದ ಕಲಾವಿದರೊಟ್ಟಿಗೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಳಿಕ ಕನ್ನಡ ಮತ್ತು ತುಳು ಚಿತ್ರರಂಗದ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ರವರು ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 4ರ ಟ್ರೋಫಿಯನ್ನು ಅನಾವರಣಗೊಳಿಸಿ ಮಾತನಾಡಿ, ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ಆಶ್ರಯದಲ್ಲಿ ನಡೆಯುವ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ನಡೆಯಲಿದೆ ಎಂದು ಶುಭ ಹಾರೈಸಿದರು. ಮಾತೆರೆಗಳ ಮಹಿಳಾ ದಿನಾಚರಣೆದ ಶುಭ ಹಾರೈಕೆಲು ಈ ಒಂಜಿ ಕೋಸ್ಟಲ್ ಲೀಗ್ ತಂತ್ರಜ್ಞರು ಕಲಾವಿದರು ಮಾತ ಸೇರಿ ಒಂದು ಮಲ್ತನ ಈ ಕ್ರಿಕೆಟ್ ಯಶಸ್ವಿ ಆವಡ್ ಸಕ್ಸಸ್ ಆವಡ್ ಎಂದು ಎನ್ನ ಶುಭ ಕೋರಿಕೆ. ಬಳಿಕ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ಅಧ್ಯಕ್ಷರಾದ ಮೋಹನ್ ಕೊಪ್ಪಲ ಮಾತನಾಡಿ, ಈ ಪಂದ್ಯಾಟವನ್ನು ನಡೆಸಲು ಎಲ್ಲರೂ ಸಹಕಾರ ನೀಡಿದ್ದಾರೆ, ಮುಂದೆಯೂ ನಿಮ್ಮ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಅವಕಾಶ ಮಂತ್ರಿಯರು ಅಂಚನೆ ಕ್ಯಾಟ್ಕದ ಪ್ರತಿನಿಧಿನಗಲಿಗಳ ಅಂಚನೆ ಕ್ಯಾಟ್ಕದ ಸದಸ್ಯರನಗಲ ಅಂಚನೆಗಳೇ ಸ್ಪಾನ್ಸರ್ನಗಲೇ ಮಾತರೆಗಳ ಒಂಜೇನೆಟ್ಟು ಸೊಲ್ಲ ಸಂದಾದ ಎನ್ನರಟ್ಟು ಪಾತ್ರ ಮುಗಿಪ. ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಸೀಸನ್ 4ರಲ್ಲಿ ಒಟ್ಟು 9 ತಂಡಗಳು ಭಾಗವಹಿಸಲಿದ್ದು, ವಿಕ್ರಮ್ ಶೆಟ್ಟಿ ಸರಪಾಡಿ ಮತ್ತು ಜಗದೀಶ್ ಶೆಟ್ಟಿ ಮಾಲಕತ್ವದ ಕುಡ್ಲಾ ಸ್ಟ್ರೈಕರ್ಸ್, ಸತ್ಯಜಿತ್ ರೈ ಮತ್ತು ಸಾಧನಾ ರೈ ಮಾಲಕತ್ವದ ತುಳುನಾಡು ಸ್ಪಾಟನ್ಸ್, ಲಕ್ಷ್ಮೀಶ್ ಸುವರ್ಣ ಮಾಲಕತ್ವದ ಬಿರ್ವೆರು ಕುಡ್ಲಾ ರಾಕರ್ಸ್, ಕಿಶೋರ್ ಡಿ ಶೆಟ್ಟಿ ಮಾಲಕತ್ವದ ಕುಡ್ಲಾ ನೈಟ್ ರೈಡರ್ಸ್, ಶ್ರೇಯಸ್ ಶೆಟ್ಟಿ ಮಾಲಕತ್ವದ ಕಿಂಗ್ಸ್ 11 ಕುಡ್ಲಾ, ಅನೂಪ್ ಸಾಗರ್ ಮತ್ತು ಸಚಿನ್ ಶೆಟ್ಟಿ ಒಡೆತನದ ದಿ ಕರಾವಳಿ ವಾರಿಯರ್ಸ್, ಪ್ರಜ್ವಲ್ ಅತ್ತಾವರ್ ಮತ್ತು ಗಣೇಶ್ ಕೆ ಮಾಲಕತ್ವದ ಶೂರಾ ಗ್ಲೇಡಿಯೇಟರ್ಸ್, ಕಂಚಿ ಮುಸ್ತಾಫಾ ಮಾಲಕತ್ವದ ರಾಯಲ್ ರೇಂಜರ್ಸ್ ಮತ್ತು ವೆಂಕಟೇಶ್ ಪ್ರಭು ಮಾಲಕತ್ವದ ಚಾಲೆಂಜಿಂಗ್ ಸ್ಟಾರ್ಸ್ ಈ 9 ತಂಡದ ಆಟಗಾರರು ಜರ್ಸಿಯನ್ನ ಧರಿಸಿ ರ್ಯಾಂಪ್ ವಾಕ್ ಮಾಡಿದ್ರು. Royal Rangers fully dead. Royal Rangers. Yagurantona players. ಪವನ್ ಕಾಚಿಮಾಡ್ಕ, V4 News 24/7 ಮಂಗಳೂರು.